स्वामी मेरे कोटि प्रणाम, तेरे चरणों में स्वामी मेरे कोटि प्रणाम। तुम्ही प्रेरणा, तुम्ही साधना, तुम्ही आराधना, मेरे सांब शिवा, गुरु मात्र पिता, गुरु बंधु सखा, तेरे चरणों में स्वामी मेरे कोटि प्रणाम, तेरे चरणों में स्वामी मेरे कोटि प्रणाम। स्वागत भाषण वाले ನಮ್ಮ ಕರಾಟೆ ಶಿಕ್ಷಕರಾಗಿ ಈಗ ಇನ್ಸ್ಟಿಟ್ಯೂಟ್ ಆಫ್ ಕೊಲ್ಯ ಕರಾಟೆ ಬಂದಿದ್ದ ಪೋಷಕರು ಮೊದಲ ಸಹಸ್ರಾರು ವರ್ಷದ 6 ವರ್ಷದ ಈ ಒಂದು ಕರಾಟೆ ಒಳಗೊಂಡ ಕರಾಟೆ ಸ್ಪರ್ಧಾ ಹುಟ್ಟಿದ ಇಲ್ಲಿ ಮಾಡಿದ ಪ್ರಸವಗಳು ಹಾಗೆ ಕರಾಟೆ ಒಂದು 6 ವರ್ಷಕ್ಕೆ ಈ ಒಂದು ಕರಾಟೆ ಕಲೆ ತುಂಬ ನಿಜವಾದ ಮೂಲವಾದ ಭಾರತದ ಧರ್ಮಪುರದಲ್ಲಿ ಧರ್ಮ ಪ್ರಚಾರ ಈ ಕರಾಟದ ಒಂದು ಕರಾಟೆ ಇದೆಲ್ಲ ಕರಾಟದ ಒಂದು ದೇಶ ವಿದೇಶದಲ್ಲಿ ಧರ್ಮ ಪ್ರಚಾರ ಈ ವಿದ್ಯೆಲ್ಲ ಅದಕ್ಕೆ ಕಲ್ಪವಾಗಿದ್ದು ಅದೇ ರೀತಿ ದೇಶ ವಿದೇಶದ ಹೋಗಿ ಕಲ್ಪನೆಲ್ಲ ಅವೇ ಅಲ್ಪರಾಗಿ ಕಲಿತಿದ್ರೆ ಅದು ವಿಶೇಷ ರೂಪಗಳಿಗೆ ಬಂದದ್ದು ಇದೇ ನಮ್ಮ ಭಾರತದ ಪರಿಚಯ ನಾವು ವಿಶೇಷತೆ ನಮ್ಮ ಈ ಪುಣ್ಯದ ಮನೆ ಭಾರತದ ನಾನಾ ರೀತಿಯ ಕಲೆಗಳು ನಮಗೆ ರೀತಿ ಬಂದಿರೋ ನಮಗೆ ತುಂಬ ಗಮನವಾಗಿ ಬಂದಿರೋ ನಮ್ಮ ಬೇಜಾರ ವಿಷಯ ಈ ರಿಲೇಟೆಡ್ ಈ ಒಂದು ಕರಾಟೆ ನಮ್ಮ ಈ ತುಳುನಾಡದ ಪುಣ್ಯದ ಮನೆ ಪಸರ ರೀತಿ ಹೇಗಿಲ್ಲ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಮುಖ್ಯ ಶಿಕ್ಷಕರಾದ ಶ್ರೀಯುತ ಪ್ರವೀಣ್ ಕುಂಬ್ಳೆಕರ್ ಕಳೆದ 30 ವರ್ಷ నుంచి ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಂಡ್ ಅಲೈಡ್ ಆರ್ಟ್ಸ್ ಅಂತ ಸಂಸ್ಥೆ ನಮ್ಮ ಹುಡುಗ ಮಾಡಬಾರ್ದು ನೇಟ್ 2000 ನಿಂತು ಒಂದು ವಿದ್ಯಾರ್ಥಿಗಳು 225 ಲಕ್ಷ ಕರಾಟೆ ಶಿಕ್ಷಕರ ಒಳ್ಳೆಯ ಸ್ಪರ್ಧೆ ಹೋಗಿಲ್ಲ ಒಂದು ಸಂಸ್ಥೆಗೆ ಹಿರಿಮೆ ಅಂತ ಬರೋದಿಲ್ಲ ಇಂಜಿತಿ ಒಂದು 3 ಎಕರೆ ಪಟ್ಟ ಕೆಳಗಡೆ ಬಡಕಾಯಿ ಬಾರ್ಬೋದು ತೆಂಕಾಯಿ ನೀರೇಶ್ವರ ಮುಟ್ಟ ನಮ್ಮ ಈ ಕರಾಟೆ ಕಲೆ ಪಸರಾಗಕ್ಕೆ ಹೋದ್ರೆ ಐದಲ ಕಡೆಯಲ್ಲಿ ಕೊಂಡು ಬೆಂಗಳೂರು ಅಂಚಿಲ್ಲ ನಮ್ಮ ಈ ಕರಾಟೆ ಕರಾಟೆ ಪಸರಿಸಿದ ಮಸ್ತ್ ಖುಷಿಯಾಗಲು ಈ ರಿಲೇಟೆಡ್ ಈ ಒಂದು ಇಂಥ ಕರಾಟೆ ಸ್ಪರ್ಧೆಗಳು ಈ ಒಂದು ಇಂಥ ಕರಾಟೆ ಸ್ಪರ್ಧೆಗಳು ದಾಯಪಟ್ಟ ಎಂಟುಲ ಸಂಸ್ಥೆ 50 ಅಜಿಪ ಅಂತ ಅಲ್ಲಿ ಕರಾಟೆ ಶಾಲೆಯಲ್ಲಿ ಕರಾಟೆ ವಿದ್ಯೆ ಕಲ್ಪೋದಿಲ್ಲ ಈ ಜೋಕ್ಲೆಗೆ ಕರಾಟೆ ಕಲ್ಪನೆ ಕಡಿಮೆ ಪಟ್ಟ 30-35 ನಿಮಿಷ ಮಾತ್ರ ಶಾಲೆಗೆ ಸಮಯ ಅವಕಾಶ ಉಪಯೋಗ ಅಗಲು ಆ ವಿದ್ಯೆ ಕಲ್ಪನೆ ಕಲಿಗೆ ಒಂದು 5 ನಿಮಿಷ ಹೋಗ್ಬೋದು ಕರಾಟೆ ಉತ್ತರ 5 ನಿಮಿಷ ಹೋಗ್ಬೋದು 25 ನಿಮಿಷ ಮಾತ್ರ ಈ ಜೋಕ್ಲೆಗೆ ಶಾಲೆಯಲ್ಲಿ 1 ದಿನ 2 ದಿನ ಈ ಕರಾಟೆ ಕಲ್ಪನೆ ಅವಕಾಶ ಸಿಗುವುದು ಈ ರಿಲೇಟೆಡ್ ಮೊದಲು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಖಾಸಗಿ ಕಲ್ಪನಾ ಜೋಕ್ಲೊಟ್ಟಿಗೆ ಸ್ಪರ್ಧೆ ಹೋಗ್ತಾರೆ ಮಂತ್ರ ಚೂರು ಪ್ರಜಾರೋಗ್ಯ ಪರ್ಪನ ಒಂದು ಮನಸ್ಸಿದ ಹಂಗೆ ಒಂದು ಇಂಥ ಮುಖ್ಯ ಶಿಕ್ಷಕರು ಮುಕುಲ ರಾಜ್ಯ ರಾಷ್ಟ್ರ ಮಕ್ಕಳು ಈ ಒಂದು ಕರಾಟೆ ಸ್ಪರ್ಧೆಗಳು ಭಾಗವಹಿಸಿದ್ದು ಈಗ ಶಾಲೆಗೆ ಕೀರ್ತಿ ಪರ್ಪನ ಉದ್ದೇಶಗಳು ಮತ್ತಿನ ಈ ಕೂಟನೆ ಅಂತರ್ಶಾಲಾ ವಲಯ ಮಟ್ಟದ ಸ್ಪರ್ಧಾಕೂಟ ಕರಿನ 5 ವರ್ಷದ నుంచి ಯಶಸ್ವಿ ಆದ ಬಂದಿದೆ ಇದು 5ನೇ ವರ್ಷದ ಈ ಒಂದು ಕರಾಟೆ ಸ್ಪರ್ಧಾಕೂಟನ ಬಂದಿದೆ ಅಲ್ಪ ಒಂದು 5 ಆಜಿ ಶಾಲೆಗಳ ಒಟ್ಟು ಬಂದೊಂದು ಹಾಗೆ ವಲಯ ಮಟ್ಟದ ಕರಾಟೆ ಸ್ಪರ್ಧಾಕೂಟ ಬಂದು 5 ಪ್ರಥಮ ಸ್ಥಾನ ಪಡೆದ ಹಾಗೆ ಜಿಲ್ಲಾ ಮಟ್ಟದ ಒಂದು ಕರಾಟೆ ಸ್ಪರ್ಧಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಕೊಡ್ತೇವೆ ಮಲ್ಲ ನಡೆಸಿದ ಮಲ್ಲ ಬೇರೆ ಇಲ್ಲಿ ಮುಂತ ಕರಾಟೆ ಕೊಲ್ಯಾಡ ಕರಾಟೆ ಪೋಷಕರು ಮಾತೆಲ್ಲ ಒಂದು ಉಡಲು ನಿಂತಿದೆ ಸ್ವಾಗತ ಮಾಡೋದಿಲ್ಲ ಈ ರಿಲೇಟೆಡ್ ಮುಲ್ಪದ ಒಂದು ವಿಶೇಷದ ಕರಾಟೆ ಸ್ಪರ್ಧಾಕೂಟ ಒಂದು ವಲಯ ಮಟ್ಟದ ಕರಾಟೆ ಸ್ಪರ್ಧಾಕೂಟ ಅಜಿಪ 50 ಅಜಿಪ ಶಾಲೆಗೆ ನಾನು ಮುಲ್ಪದ ಒಂದು ವಿಶೇಷದ ಬಂಡ ಈ ಸ್ಪರ್ಧಾಕೂಟವನ್ನು ಮುಲ್ಪ ಆಯೋಜನೆ ಮಾಡಿಕೊಂಡು ಕೊಲ್ಯ ಕರಾಟೆ ಡೋಜದ ಪೋಷಕರು ಕೊಲ್ಯ ಕರಾಟೆ ಡೋಜದ ವಿದ್ಯಾರ್ಥಿಗಳ ಪೋಷಕರು ಒಬ್ಬೇ ಬಂದು
ಪ್ರವೇಶಿಸಬೇಕಂತಂದ್ರೆ ಎಂಟು ಸಮಾಜಮುಖಿ ಕೆಲಸ ಮಲ್ಪಡ್ತಂತ ಹಂಗೆ ಇದು ಈ ಕರೆಕ್ಟೇ ಸ್ಪರ್ಧಾ ಕೊಟ್ಟು ಬಿರುದಾಗಿ ಕೊಡ್ತೇವೆ ಈ ಮೂಲಕ ಕರೆಕ್ಟ್ ಮಾತ್ರ ಪೋಷಕರಿಲ್ಲ ಹಾಗೆ ಇനി आज शाला जो भी मुल्क के स्पर्धा को ಭಾಗವಹಿಸುತ್ತಿದೆ ಶಾಲಾ ವಿದ್ಯಾನಿಕೇತನ ಸ್ಕೂಲ್ ಇಂಡಿಯಾ ಫಲಾ ಸ್ಕೂಲ್ ಕೇಸರಿ ರೋಡ್ ಕಾರ್ವಲ್ ಸ್ಕೂಲ್ ಕೋಟೆಗಾರ ವಿದ್ಯಾನಿಕೇತನ ಸ್ಕೂಲ್ ದೇರ್ಲಕಟ್ಟೆ ಅಜಯ ಗಣೇಶ ಸ್ಕೂಲ್ ದೇರ್ಲಕಟ್ಟೆ ಪಕ್ಕ ಭಾರತ ಸ್ಕೂಲ್ ಉಳ್ಳ ಈ ಶಾಲಾ जो भी ಉಂಟಾವುದು ಈ ಕರಾಟೆ ಸ್ಪರ್ಧೆ को ಭಾಗವಹಿಸುತ್ತಿದೆ ಇತ್ತ ಈ ಒಂದು ಸ್ಪರ್ಧಾ ಕೂಟದ ಸ್ವಾಗತ ಮಾಡುವ ಕಾರ್ಯವು ಎಪ್ಪಂಡ ಮಾತ್ರ ಕಣ್ಣಿ ಬಿಡುಗಡೆಯಿಂದ ಮುಖ್ಯ ಎದುರು ನಾವು ಆದಿ ಕಟ್ಟಿಲ್ಲ ಇಂಥ ಈ ಒಂದು ಕರಾಟೆ ಸ್ಪರ್ಧಾ ಕೂಟದ ಉದ್ಘಾಟನೆ ವಹಿಸುತ್ತಿದೆ ಶ್ರೀ ರವೀಂದ್ರ ಉಳಿದೊಟ್ಟು ಆಡಳಿತ ನಿರ್ದೇಶಕರು ಶ್ರೀ ವಿದ್ಯಾರತ್ನ ಸಂಸ್ಥೆ ಅಂಜನೆ ಇದರಿಂದ ಈ ಒಂದು ಕಾರ್ಯಕ್ರಮದ ಉದ್ದೀಪನ ಕೂಡ ಅಲ್ಲಾದ ಈ ಕಾರ್ಯಕ್ರಮವು ಒಂದು ದಿನಗಳಲ್ಲಿ ಪ್ರತಿ ವರ್ಷ ಬಿರುದಾಂಗಗಳು ನಚ್ಚಿನ ಶ್ರೀನಾಥಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಆಡಳಿತ ಧರ್ಮದರ್ಶಿಗಳಾದ ಶ್ರೀ ಭಾಸ್ಕರ್ ಐದಾರ್ ಇವರಿಗೆ ನಮ್ಮ ಮಾತುಗಳ ಪರವಾಗಿ ಅದೇ ರೀತಿ ಒಂದು ಮಲ್ಲವಿನ ನಮ್ಮೊಟ್ಟಿಗೆ ಪಾಲ್ಪಡೆಯಲಿದೆ ಶ್ರೀಮತಿ ಶ್ರೀದೇವಿ ವಿಶ್ವನಾಥ ಪುತ್ತೂರು ಇವರೇ ಕ್ರೀಡಾ ಪ್ರೋತ್ಸಾಹಕರು ನಮ್ಮ ಬೆಳಕಟ್ಟೆ ಕೋಡಿದ ಒಂದು ಕರಾಟೆ ಸ್ಪರ್ಧೆ ಕೊಟ್ಟಿಲ್ಲ ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನು ಅಕ್ಕೆಲ್ಲ ಅಂಕಿತಿಂಜವನ್ನು ಇಂಜಿನಿಯರಿಂಗ್ ಒಂದು ಕಾರ್ಯಗಳು ಎಕ್ಲೆಗೆ ಮಸ್ತ್ ಬಿರುದಾಂಗರು ದೂರದ ಪುತ್ತೂರು ಇಲ್ಲಿ ಬೈದರು ಅದಕ್ಕಾಗಿ ಮಾಧ್ಯಮ ಪ್ರವಾದ ಉಡಲಿನ ಸ್ವಾಗತ ಅಂಜನೆ ಆತ್ಮೀಯರು ಕೆಲ ಮಿತ್ರರಾದ ಈ ಒಂದು ಕ್ಷೇತ್ರವು ಧಾರ್ಮಿಕ ಪಕ್ಕ ಸಾಂಸ್ಕೃತಿಕ ಒಪ್ಪಡ ಅದರ ಸಾಮಾಜಿಕ ಕೆಲಸ ಕಾರ್ಯಗಳು ಒಂದು ತನ್ನನ್ನು ತೊಡಗಿಸುವ ಒಂದು ಮಾಧ್ಯಮಗಳ ಮೆಚ್ಚುಗೆ ಕಾರ್ಯಕ್ರಮಗಳನ್ನ ಶ್ರೀ ದೀಪಕ್ ಪಿಲಾರ್ ಸದಸ್ಯರು ಸೋಮೇಶ್ವರ ನಗರಸಭೆ ಸೋಮೇಶ್ವರ ಇದರಲ್ಲಿ ಅದೇ ರೀತಿ ಶ್ರೀ ಮೋಹನ್ ದಾಸ್ ಇವರೇ ಪ್ರಾಂಶುಪಾಲರು ಶಾರದಾ ವಿದ್ಯಾನಿಕೇತನ ಸ್ಕೂಲ್ ಕಿನ್ಯ ತಲಪಾಡಿ ಇವರು ಅಂತ ಪ್ರಾಂಶುಪಾಲರ ಮಾತನಾಡಿದೆ ಇಂಗೋಲಿ ಅನ್ನಲೆಕ್ಕ ಕೂಡ ಪ್ರತಿ ವರ್ಷ ಕರಾಟೆ ಸ್ಪರ್ಧೆ ಪಡೆ ಅದರ ಬೇರೆ ರೀತಿಯ ಸ್ಪರ್ಧೆ ಪಡೆ ಅಲ್ಪ ಇನ್ನು ಗೋಡೆಗಿನ ಸಹಕಾರ ಮಾಡುವುದು ಕೂಡ ಮಲ್ಲ ಉಡಲ್ಲ ಇವರಿಗೆ ಯಾಕೆ ಸಂದರ್ಭಗಳು ಉಡಲ ದಿನ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದ ಸ್ವಲ್ಪ ಮಸ್ತ್ ಕೆಲಸ ಕಾರ್ಯಗಳನ್ನು ಮಕ್ಕಳು ಬಿರುದಾಂಗಗಳನ್ನು ನಂಚಿನ ಶ್ರೀಯುತ ರಮೇಶ್ ಶೋಭಾ ನಮ್ಮೊಟ್ಟಿಗೆ ಅದೆಲ್ಲ ನಮ್ಮ ಮಾತುಗಳ ಪರವಾಗಿ ಅಂಜನೆ ಪಡೆಯಲೇ ಎಂಕಲ್ ಕೂಟದ ಗುರಿಕಾರ ಎಂಕಲ್ ಸಂಸ್ಥೆದ ಮಲ್ಲ ಗುರಿಕಾರ 30 ವರ್ಷ ಈ ಸಂಸ್ಥೆದು ಅಂಚಿ ಇಂಚಿ ಪಂಗತಿ ಲೆಕ್ಕ ತುಂಬ ನಡೆದಿದೆ ಆ ಬಿರಲ್ ದೋಸ್ಮಾನ ಇದು ಕರೆಕೊಟ್ಟು ಮಾರ್ಪಡಿಸಿನ ಕೆಲಸ ಕಾರ್ಯ ಮಂತ್ರಿ ಅಂಚಿನ ಎಂಕಲ ಸಂಸ್ಥೆದ ಮುಖ್ಯ ಶಿಕ್ಷಕರು ಶ್ರೀಯುತ ಪ್ರವೀಣ್ ಕುಮಾರ್ ಇವರೆಲ್ಲ ಉದಯದಿಂದ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಎಂಕಲ ಸಂಸ್ಥೆದ ಹಿರಿಯ ಶಿಕ್ಷಕರು ಶ್ರೀಯುತ ಮಂಗಲ್ ದಾಸ್ ಇವರೆಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೂ ಭಾಗದಲ್ಲಿ ಕೋಟೆಗೆ ಬೈದರೆ ಅರೆಲ್ಲ ಸಂದರ್ಭಗಳು ಉಡಲಿನ ಸ್ವಾಗತ ಬಯಸುತ್ತಾರೆ. ಇಂಗ್ಲಿಷ್ ಸಂಸ್ಥೆದ ಹಿರಿಯ ಶಿಕ್ಷಕರು ಎಲ್ಲ ಗುರುಗಳು ತೊಕ್ಕೊಟ್ಟು ಅಂಚೆ ಬೆಟ್ಟಗಾಡಿ ಕೊಡಲಿಕ್ಕೆ ಕರಾಟೆ ವಿದ್ಯಾರ್ಥಿಗಳೇ ದುರ್ಗು ತಯಾರು ಮಾಡ್ಕೊಂಡು ಹಚ್ಚಿನ ಅಂಚೆ ಯಾರಿಗೆ ಇಂಚಿನ ಆಗುದಿಲ್ಲ ಶಿಕ್ಷಕ ಯಾರು ಇಂಚಿನ ವಿದ್ಯೆ ಕೊಡೋದಿಲ್ಲ ಅದಕ್ಕೆ ಕಾರಣ ಕರ್ತಾರೇನ ಎಲ್ಲ ಹೋಗಿದ ಗುರು ಶ್ರೀ
ಶ್ರೀಯುತ ವಿನೋದ್ ಇಬ್ಬರ ಈ ಸಂದರ್ಭದಲ್ಲಿ ಇವರಿಗೆ ಅಂತಿದೆ ಹಿರಿಯ ಶಿಕ್ಷಕರು ಒಂಜಿ ಕೂಟಲು ದುಮ್ಮಡ ಕೊಡೋಣ ಇದು ಬೆರಿಕಾಂದು ಕೊಡೋಗೆ ಬೆರಿಕಾಂದು ಪುಗೇಕಾಂದು ಕೊಡೋದು ಪುನಚಿನ ಹಿರಿಯ ಶಿಕ್ಷಕರು ಶ್ರೀ ಬಾಲಕೃಷ್ಣ ಹಾಲು ಇವೆಲ್ಲ ಈ ಸಂದರ್ಭಗಳು ಶ್ರೀಯುತ ಅಬ್ದುಲ್ ಖಾದರ್ ಹುಸೇನ್ ಇವರಿಗೆ ಸಂಸ್ಥೆಯ ಹಿರಿಯ ಶಿಕ್ಷಕರು ಅಂಚನೆ ಪ್ರಾಂಶುಪಾಲರು ಫಲಾ ವಿದ್ಯಾ ಸಂಸ್ಥೆ ಕೇಶವರು ಇವರೆಲ್ಲ ಯಾರು ನಮ್ಮ ಮಾತುಗಳ ಪ್ರವಾದ ಉಳಿದಿನ ಸ್ವಾಗತ ಬಯಸ್ತೀನಿ. ಅಂತೆ ನಮ್ಮಲ್ಲಿ ಹಿರಿಯ ಶಿಕ್ಷಕರು ಇವರೇ ಸಂಸ್ಥೆಯ ಪ್ರತಿಯೊಂದು ಸ್ಪರ್ಧಾ ಕೂಟ ಇವರ ಅವಶ್ಯಕತೆ ಅದೇ ಆಗುತ್ತೆ. ಅಂಚಿತಿ ಒಂದು ವಾವ ವಿಭಾಗದ ಜೋಕುಲು ಕೂಡ ಆ ವಿಭಾಗ ಹೆಚ್ಚಿನ ಅದರ ಬೆಂಟೆ ಹೆಚ್ಚಿನ ಅದು ವಾಜಾಗೆ ಒಪ್ಕೊಂಡು ವಾ ವಿಭಾಗ ಒಪ್ಕೊಂಡು పంపిದ್ದೇನೆ ಒಂದು ಅಚ್ಚುಕಟ್ಟಾದ ರಾತ್ರಿ ಬಗ್ಗೆ ಕಟ್ಟಿರೋದು ಎಂಕಲ ಒಂದು ಸಂಸ್ಥೆಗೆ ಸದಾ ತೆಗೆದು ಹಚ್ಚಿನ ನಮ್ಮ ಹಿರಿಯ ಶಿಕ್ಷಕರು ಶ್ರೀ ರಾಜೇಶ್ ಕುಮಾರ್ ಇವರಿಗೆ ಯಾರು ಉಡಲದಿಯ ಸ್ವಾಗತ ಬಯಸ್ತೀನಿ. ಅದೇ ರೀತಿ ಎಂಕಲ ಸಂಸ್ಥೆಯ ಶಿಕ್ಷಕರು ಎಲ್ಲ ಆತ್ಮೀಯ ಮಿತ್ರರು ವಿದ್ಯಾರ್ಥಿಗಳು ಕರಾಟೆ ತರಬೇತಿ ಕೊಡುವ ಶಿಕ್ಷಕರಾದ ಶ್ರೀಯುತ ಕಿಶೋರ್ ಕುಮಾರ್ ಇವರೆಲ್ಲ ಉಡಲದಿಯ ಸ್ವಾಗತ ಬಯಸ್ತೀನಿ. ಅದೇ ರೀತಿ ಉಳ್ಳಾಲದ ಭಾರತ ಸ್ಕೂಲು ಕರಾಟೆ ತರಬೇತಿ ಕೊಡುವ ಎಲ್ಲ ಆತ್ಮೀಯ ಮಿತ್ರರಾದ ಬಿಯೋಡಿ ಇದೆಲ್ಲ ಸಂಸ್ಥೆಯ ಕರಾಟೆ ಶಿಕ್ಷಕರಾದ ಶ್ರೀ ಗಣೇಶ್ ಬೆಲ್ಲ ಮಾಧ್ಯಮ ಸ್ವಾಗತ ಬಯಸಿದ್ದಾರೆ. ಅಂಚನೆ ಈ ಕರಾಟೆ ಸ್ಪರ್ಧೆಗಳು ಬೈದಿನ ಮಾತ್ರ ವಿದ್ಯಾರ್ಥಿಗಳಿಲ್ಲ ಅಂಚನೆ ವಿದ್ಯಾರ್ಥಿಗಳ ಪೋಷಕರಿಲ್ಲ. ಅದೇ ರೀತಿ ಮುಂಜಾಗ್ರತೆ ನಮ್ಮ ಸಂಸ್ಥೆದ ವಿದ್ಯಾರ್ಥಿಗಳಿಗೆ ಬ್ರೌನ್ ಬೆಲ್ಟ್ ಪಕ್ಕ ಬ್ಲ್ಯಾಕ್ ಬೆಲ್ಟ್ ಹಾಗೆ ಮಾತ್ರೆಗಳ ಯಾರು ಸಂದರ್ಭಗಳು ಉಡಲಿನ ಸ್ವಾಗತ. ದೀಪ ಪ್ರಜ್ವಲನೆ ದಯಮಾಡಿ ನಮಗೆ ಪರಿಪೂರ್ಣವಾದ ನಮ್ಮ ಜೀವನದ ಒಂದು ಶ್ರೇಷ್ಠತೆ ಆದ ದೀಪ ಪ್ರಜ್ವಲನೆ ನಮಗೆ ಸೂರ್ಯನ ಬಲ್ಪು ಸೂರ್ಯೋದಯ ಚಂದ್ರನ ಅಂಚಿನ ಬಲ್ಪು ಕುಸುಮನ ಅವು ಪರಿಪೂರ್ಣವಾದ ಕಾರ್ಯಕ್ರಮ ನಮ್ಮ ನಮಗೆ ಅವರ ಇಂದಿನ ದಿನದ ದೀಪನು ಪರಿಪೂರ್ಣತೆ ಬರುತ್ತದೆ. ಈಗ ನಮ್ಮ ಈ ಕರಾಟೆ ಸ್ಪರ್ಧೆ ಆಪಿನ ತುಂಬದ ಈ ಸಭೆಗೆ ಪರಿಪೂರ್ಣವಾದ ಅಧ್ಯಕ್ಷ ರವೀಂದ್ರ ಅಂತ ಉಳಿದದ್ದು. ನಮ್ಮ ಈ ಕ್ಷೇತ್ರದ ದಾನ ಕೆಲಸ ದಾನ ಮಂದಿ ಕೂಡಲೇ ಬರುತ್ತೆ ಕರ್ತವ್ಯ ಮಾಡಬೇಕು ಆಟ ಅವತ್ತೇ ಲೋಕದ ಮರ್ಯಾದೆ ಕೊಡುತ್ತಿದ್ದೆ ಶಾಲೆ ಗಣಪವನ್ನು ಹಾಗಾಗಿ ಬೆಳೀತಿರುತ್ತೆ. ಜನ ನಮ್ಮ ಮಿತ್ರರೇ ವೇದಿಕೆ ಮಾತಾ ಜೋಗ್ಲೆಗೆ ಪರಿಪೂರ್ಣವಾದ ಕರಾಟೆ ಅಭ್ಯಾಸ ವಿದ್ಯೆಗಳು ಕೂಡ ಅಂಚಿನ ಬೇರೆ ವ್ಯವಸ್ಥೆಯನ್ನ ಕಲ್ಕೊಂಡು ಇದ್ದದ ಕಾರಣಗಳು ದುಮ್ಮದ ಕಾರಣಗಳು ವಿದ್ಯೆ ಕಡಿಮೆ ಇದ್ದಂತೆ ಜ್ಞಾನ ಇದ್ದಂತೆ ವಿದ್ಯಾವಂತರು ಜ್ಞಾನವನ್ನು ಆಡ ಬೇರೆ ರೀತಿ ನಮ್ಮ ಹೆಜ್ಜೆ ಬೆಳವಣಿಗೆ ಕೋಡು ಪಂಪುನ ನಮಗೆ ಗೋಚರದಲ್ಲಿ ಪರಿಸ್ಥಿತಿ ಅಂಜಿನ ನಾವು ದೂರ ಹೋಗುವಾಗ ಕರಾಟೆ ಪಂಪಿನ ಒಂದು ವಿದ್ಯೆ ದುಮ್ಮದ ಕಾರಣಗಳು ಬೇರೆ ಬೇರೆ ವ್ಯಾಯಾಮದ ವಿದ್ಯೆ ರಚನೆ ಕರಾಟೆ ಪರಿಪೂರ್ಣವಾದ ಜನಪದಬೇಕು ಜೋಗು ಬರ್ತದೆ
ಭವಿಷ್ಯದಲ್ಲಿ ಓಡಿತ್ತಿನ ದೇಶದ ಉದಾಹರಣೆ ಓಡಿತ್ತಿನಕ ಅದರ ಉಪಯೋಗ ಮಾಡ್ಕೊಳ ತನ್ನ ಆತ್ಮರಕ್ಷಣೆ ಮಾಡ್ಕೊಳ ಮಾಸ ವ್ಯವಸ್ಥೆ ಆ ಕರಾಟೆ ಅವರದ್ದು ಅವರ ನಮ್ಮ ಧರ್ಮ ಮುಖ ಶಾಸ್ತ್ರ ಮಾತ್ರ ಮಾಡ್ಕೊಂಡು ದೇವರ ಭಯವೇ ಜ್ಞಾನದ ನಮಗೆ ಪರಿಪೂರ್ಣವಾದ ಪ್ರತಿಯೊಂದು ಗೋಕುಲ ಅಭಿವೃದ್ಧಿಯಾಗುತ್ತ ದೇವರನ್ನ ಒಂದು ಪ್ರಾರ್ಥನೆ ಮಾಡ್ತಾರೆ ದೇವರ ಕಂಡು ಗೋವಿನ ಪ್ರಶ್ನೆ ಉದ್ಭವ ಮಂಚಿನ ಹೊರತು ದೇವರು ಬರುವ ಅದ್ಭುತವಾದ ಶಕ್ತಿ ಅವನ್ನು ನಮ್ಮ ಮುಖ್ಯವಾದ ಆ ದೇವರನ್ನ ಸ್ಮರಣೆ ಮಾಡ್ತಾರೆ ದೇವರ ಅನುಗ್ರಹ ಕಾರ್ಯವನ್ನು ಸಾಧ್ಯ ಅವರ ಒಕ್ಕ ದೇವರಿಗೆ ನಮ್ಮ ಜೋಗುಲು ಇಪ್ಪುಡಂತಿನ ಇಲ್ಲದ ಕೂಡ ಅಪ್ಪ ಅಕಲ ಅನುಗ್ರಹ ಅವರದ್ದು ಒಕ್ಕ ಅನುಗ್ರಹ ಗುರು ನಮಗೆ ಗುರು ಬ್ರಹ್ಮ ಗುರು ವಿಷ್ಣು ನಮಗೆ ಅಂಚಿನ ಒಂದು ಗುರುನ ಅನುಗ್ರಹ ಅಂಚಿನ ಒಂದು ಗುರು ಕರಾಟೆಗೆ ನಮ್ಮ ಉಳ್ಳಾಲಗಳು ನಮ್ಮ ಹರೀಶ್ ನಾವು ವಿವೇಕ ಅಂಚಿನ ಒಂದು ತಾಪತ್ರ ಇಟ್ಟಿನಲ್ಲ ಜೋಕೆಡ ಹೋದಪ್ಪ ಅಂದರೆ ತನ್ನ ನಿಸ್ವಾರ್ಥವಾದ ವಿದ್ಯೆಯನ್ನು ಕಲ್ಪವನ್ನು ಅಂಚಿನಗಳಾದ ಅದಕ್ಕೆ ನಮ್ಮ ಮಾತೆಲ್ಲ ಸಹಕಾರ ಇನ್ನು ಇಂಚಿನ ನಿರಂತರವಾದ ವಲಯ ಮಟ್ಟ ರಾಜ್ಯ ಮಟ್ಟ ದೇಶ ಮಟ್ಟಗಳು ಹರೀಶ್ ಮಾತ ಈ ಅನುಗ್ರಹ ಅಭಿವೃದ್ಧವರ ಇಡೀ ಒಂದು ಕರಾಟೆ ವಲಯ ಮಾತ್ರ ಏನು ಮಾತ್ರ ನಮ್ಮ ಸ್ಪರ್ಧೆಗೆ ಭಾಗವಹಿಸಿದ ಅದು ರಾಜ್ಯ ಮಟ್ಟ ದೇಶ ಮಟ್ಟ ಪ್ರಶಸ್ತಿ ಅನುಗ್ರಹ ದೇವರ వా విభాగుడు వా జోకులు పోడు వా జోకులు పోడు అక్కడ బెల్ట్ ఇచ్చిన అక్కడ దేహకు ఇచ్చిన అక్కడ ప్రాయించిన ఇచ్చిన పూర ಸ್ಪರ್ಧಾತ್ಮಕ ಎಷ್ಟೋ ದಿನ ತುಂಬು ರಾತ್ರಿ ಬಗೆಗೆ ಕಂಪ್ಯೂಟರ್ ಎಂಟರ್ ಬಂದದ್ದು ಆ ವಿಕೆಟ್ ಎங்களுக்கு ಸಂಸ್ಥೆಗೆ ಮಲ್ಲ ಮಟ್ಟದ ಬೇರೆದಾದ ಉಪರಚನ ಎಂಟುವ ಸಂಸ್ಥೆಯ ಹಿರಿಯ ಶಿಕ್ಷಕರಾದ ಶ್ರೀ ಲತೀಶ್ ಕುಮಾರ್ ಮತ್ತರ್ಮದ ಘಟನೆ ಬರೆದ ವೇದಿಕೆ ಬಂದ వారి కృషి పూర్ణంగా ఈ కరాటే పోటీకి పెద్ద పెద్ద కరాటే కార్యక్రమం పూర్ణంగా ఇడీ కార్ಯಕ್ರಮ ఆయన ఇంగ్లీష్ ನಡುಕುಣಾಮ చూస్తాం వారి ವಿಶೇಷವಾದ ಸ್ವಲ್ಪ ಕುಲುಟೆ ಕಾರ್ಯಕ್ರಮ ಮಾತಾಡಿದವರ ಯಾನ రెండు ಪಾತ್ರ ಕುಲುಟೆ ಪಾತ್ರಡಾಗಲು వారి ಕುಲದ ವಿಷಯ ದಯವಿಟ್ಟು ಪೂರ್ಣಂగా ಇನಿ పెద్ద పెద్ద ಕುಲದ ಸಂಘಟನೆಗಳು ಕುಲು ಸಂವಿಧಾನದ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಸೇರಲು ಮತ್ತು ಹೋರಾಟ ಅಲ್ಪ ಸಂದರ್ಭಗಳು ಇಂಚಿತ ಪ್ರಾರಂಭ ಇಂಚಿತ ಕಾರ್ಯಕ್ರಮ ಇರುಟ್ಟು ನಡೆದಾಗ ಮಸ್ತ್ ಜನ ಎಂಟು% ಜನ ಇಂಗ್ಲಿಷ್ ಮೀಡಿಯಂದ ಜೋಗುಲಿಯನ್ನು ಇಟ್ಟಿನದ ಆ ಕುಲದ ಒಂದು ಭಾಷೆಯ ತಿರುಳು ಆ ಜೋಗುಲಿಯಿಂದ ಗೊತ್ತಾಗ್ತದೆ ಹೇಳಿ ಅವಕಾಶ ಒದಗಿಸಿರುವಂತಹ ಈ ಕರಾಟದ ಸಂಘಟನೆಗೆ ಅಭಿನಂದನೆ ಸಲ್ಲಿಸುವ ಒಂದು ಪ್ರವೀಣನ ಬಗ್ಗೆ ಪಂಡೆ ಪ್ರವೀಣ್ ಮಾಸ್ಟರ್ ಯೂನಿವರ್ಸಿಟಿ ಕಾಲೇಜ್ ಹೋದಾಗ ನಾನು ಉದಾಹರಣೆ ಕೇಳಿದೆ ಡೈರೆಕ್ಟ್ ಬಂದಾಗ ಕರಾಟದ ಆ ಒಂದು ಜೀವಂತ ಕಲೆಯ ಉತ್ಪಾದನೆ ಕೀರ್ತಿತ್ತಲ್ಲ ಪ್ರವೀಣ ಕೃಷಿಯವರು ಡೈರೆಕ್ಟ್ ಬಂದಾಗ ಆ ಪೂರ ಕೂಟದ ಬಂದು ಪ್ರತಿ ವರ್ಷ ಹೆಚ್ಚಿನ ಕರಾಟೆ ಸ್ಪರ್ಧೆ ಕೂಡ ಅದನ್ನ ಸಂಘಟಿಸಿದ ಮಾತೆಲ್ಲ ಒರಿಯೋರಿ ಪ್ರತಿವೇದಿ ಶಾಲೆಯಲ್ಲಿ ಕರಾಟೆ ಶಿಕ್ಷಕರಾದ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಹೆಚ್ಚಿನ ವಿದ್ಯಾರ್ಥಿ ಶಾಲೆಗಳ ಕಿಶೋರ್ ಕುಮಾರ್ ನಮ್ಮ ಶಾಲೆಗೆ ಬರ್ತೆ ಮತ್ತು ಜೋಗುಲು ಕಾರ್ಯಕ್ರಮ ಭಾಗವಹಿಸಿದ ಬಹಳ ಮುಖ್ಯವಾದ ವ್ಯಾಪಾರ ಬಂದಾಗ నాకు ಮಾತಿಲ್ಲ ಒಂದು ದುಂಪದರಿಗೆ ಬಂದಾಗ ನಮ್ಮ ಪತ್ತಪ್ಪ ಜೋಗುಲು ಆಡದ ಆ ದುಂಪದರಿಗೆ ಬಂದಾಗ ನಮ್ಮ ಮಾತಿಲ್ಲ ಒಂಜಪ್ಪ ಜೋಗುಲು ಬಾಪಿನ ಒಂದು ಭಾವನೆ ನನಗೆ ಬರೋದು ಅಂಚ ಅಂಗದ ಮಾತ್ರ ಒಂದು ಭಾರಿ ಜೋಗುಲ ಸಮಾಜ ಆರೋಗ್ಯಪೂರ್ಣమైన ಸಮಾಜ ನಿರ್ಮಾಣ ಸಾಧ್ಯ ಬಂದಾಗ ಬೇರೆ ಬೇರೆ ನಮ್ಮ ಯುವಕರಿಗೆ ನಮ್ಮ ಒಟ್ಟಿಗೆ ಉಳಿದೆ ಮೂರು ಈ ದಂಪತಿಗಳಿಗೆ ಸೇರಿದಾಗ ನಾವು ವೈದ್ಯರಾಗಿ ಬಂದಾಗ ಸ್ಪರ್ಧಾ ಭಾಗವಹಿಸಿದೆ ಆ ಸ್ಪರ್ಧಾ ಭಾಗವಹಿಸಿದಾಗ ಬೇರೆ ಬೇರೆ ಸೇರಿದ ವ್ಯತ್ಯಾಸ ಆ ಮಾತೆಲ್ಲ ವಿಧಿ ಬಣ್ಣ ಭಾವನೆ ಜೀವೊಂದು ಆ ಕೆಲಸ ಮಾಡಿದಾಗ ಆ ಸಂಘಟನೆಗಳ ಭಾರಿ ಅಡ್ಡಿಯಾಗುವುದು ಸೇರಿದ ಕಾರ್ಯಕ್ರಮ ಪೂರ್ತಿ ಅದು ಯಶಸ್ವಿಯಾಗುವುದು ಬಹಳ ವಿಶೇಷವಾದ ಯಾಕಂದ್ರೆ ನಮ್ಮ ಹರೀಶ್ ಪಲ್ಲಕ್ಕನೆ ಒಂದು ಕಾರ್ಯಕ್ರಮ ಕರಾಟೆದ ಕಲ್ಪನಾ ಜೋಗುನ
ಪೋಷಕರಿಗೆ ವ್ಯವಸ್ಥಿತವಾದ ಮತ್ತು ಆದಿವರ್ಷ ಕಾರ್ಯಕ್ರಮ ನಿಜವಾದ ಇಂಚಿನ ಕಾರ್ಯಕ್ರಮ ಆಗ ಐಕ್ಯ ಮಾತಿನ ಒಂದು ಸಹಕಾರ ಕೊಡೋದಾದ ಕಾರ್ಯಕ್ರಮ ಯಶಸ್ವಿ ಆಗ್ಬೋದು ಅಷ್ಟು ಜೋಗರು ಸ್ವಲ್ಪ ಭಾಗವಹಿಸಿದ್ರೆ ಮಾತು ಜೋಗ ಇಲ್ಲ ಯಾರ ಆತ್ಮಗಳ ಶುಭಾಶಯ ಸಲ್ಲಿಸುವುದು ಇಡೀ ಈ ಕಾರ್ಯಕ್ರಮ ದೇವರ ಆಶೀರ್ವಾದ ದೇವರ ಜಾಗ ಬಹಳ ಕಾರ್ಮಿಕವಾದ ಜಾಗದ್ದು ನಮ್ಮ ಕ್ಷೇತ್ರದ ಆಡಳಿತ ಮುಖ್ಯಸ್ಥರ ಇತರ ಒಳ್ಳೆಯದು ಅಷ್ಟು ಧಾರ್ಮಿಕ ಚಟುವಟಿಕೆ ಕ್ಷೇತ್ರ ನಿಜವಾದ 10 ಜನ ಸೇರಿದಾಗ ಒಗರಾತಿ ಕ್ಷೇತ್ರಕ್ಕೆ ನಾನಾ ಶಕ್ತಿ ಕೆಲಸ ಪ್ರತಿ ನಮ್ಮ ತೂಕ ವಿಚಿತ್ರ ಜಾಗಗಳು ಕಾರ್ಯಕ್ರಮ ಮಟ್ಟಿನ ಸಂಘಟನೆಗಳಿಗೆ ಕೂಡ ಅಭಿನಂದನೆ ಸಲ್ಲಿಸುವುದು ನಿರಂತರವಾಗಿ ನಡೆದ ಕಾರ್ಯಕ್ರಮ ನಡೆಪಡು ವರ್ಷ ಪ್ರತಿ ಕರಾಟೆ ಬಂದಾಗ ನಮ್ಮ ಅರ್ಥ ಬಂದಾಗ ಬರೀ ಕಾಲಿ ಕೈ ಎದುರಿಸುವಂತಹ ಒಂದು ಕ್ರೀಡೆ ಕರಾಟೆ ಬಂದಾಗ ಜೋಗುಲ ಮಾನಸಿಕವಾದ ಭೌತಿಕವಾದ ವ್ಯಕ್ತಿತ್ವವನ್ನು ವಿಕಸನ ಮಾನಸಿಕ ಸ್ಥಿರತೆ ಸಾಮರ್ಥ್ಯ ಒಂದು ಕಲೆ ಕರಾಟೆ ಈ ಕರಾಟೆ ನಿರಂತರವಾಗಿ ನಡೆದು ಬರಡಿ ಸಹಕಾರವನ್ನು ಮಾತ್ರ ಅಭಿನಂದನೆ ಸಲ್ಲಿಸುವುದು ಎಂತ ಶಿಕ್ಷಕರಿಂದ ಶುಭಾಶಯಗಳನ್ನು ಪಾತ್ರವನ್ನು ಈ ಕಾರ್ಯಕ್ರಮದ ಭಾಗವಹಿಸಿದರೆ ಅವಕಾಶ ಮತ್ತು ಸಂಘಟನೆಗೆ ಅಭಿನಂದನೆ ಸಲ್ಲಿಸುವುದು ಸ್ವಲ್ಪ ಕೈತರದ ಭಾರತೀಯ ಸಂಘಟನೆ ಆ ಹೆಸರು ದಿನ ಕಾರ್ಯಕ್ರಮ ಆಗುವುದು ಐದು ಭಾಗವಹಿಸುವುದು ಪ್ರತಿ ವೇದಿಕೆ ಕಾರ್ಯಕ್ರಮ ಪುನಃ ಯಾರ ಐತರದ ಪನ್ನಗ ಇನ್ನ ಮಾತ ವಿಷಯ ಆದರಿಸಿದರೆ ಪುನಃ ಪನ್ನಗ ಪ್ರಪುಣಿ ಪಟ್ಟದವರ ಜೋಗು ನಾವು ಪ್ರತಿಭೆ ಕಾರ್ಯಕ್ರಮ ಮಾತ್ರ ಸೇರಿದ ಈ ಕಾರ್ಯಕ್ರಮ ನಡೆಪಡು ಐಟ ಬಹಳ ಮುಖ್ಯವಾದ ಜೋಗುನ ಪೇರೆಂಟ್ಸ್ ಬೈದೆ ಯಾಕಂದ್ರೆ ಜೋಗುನ ಪೇರೆಂಟ್ಸ್ ಆ ಜೋಗ್ಲಿಕ್ಕೆ ನಿರಂತರವಾದ ಸಹಕಾರ ಕೊಡುವುದು ನಮಗೆ ಒಂದು ಅಂಚವಳು ಇಂಚವಳು ಎಲ್ಲ ಕನಸನ್ನು ಒಂದು ಪೇರೆಂಟ್ಸ್ ಆ ಜೋಗುನ ಅಪ್ಪೆಗಳು ಒಟ್ಟಿಗೆ ಹೋಗ್ತಾರೆ ಮತ್ತು ಜನ ಇಲ್ಲಿಯ ಕ್ಲಾಸ್ ಹೈಸ್ಕೂಲ್ ಜೋಗುನ ಒಪ್ಪಿರು ಮಾತ್ರ ಪೇರೆಂಟ್ಸ್ ಬೈದೆ ಆ ಪೇರೆಂಟ್ಸ್ ಅಭಿನಂದನೆ ಸಲ್ಲಿಸುವುದು ಯಾಕಂದ್ರೆ ಜೋಗ್ಲಿಕ್ಕೆ ಈ ದೇವರ ನಮ್ಮ ಶಾಲೆದ ಒಳ್ಳೆಯದು ಕೇವಲ ಪುಸ್ತಕಗಳ ಒಟ್ಟಿಗೆ ಪಠ್ಯ ಗಡ್ಡೆಗಳ ಜೋಗುಗಳನ್ನು ತೊಡಗಿಸಿದಾಗ ದುಂಬದ ದಿನಟ್ಟು ಜಡ್ಡೆ ನಾಯಕತ್ವದ ಸಮಾಜ ಜೋಗುಗಳನ್ನು ಸೃಷ್ಟಿ ಮಾಡಲು ಸಾಧ್ಯ ಉಂಟು ಅಧ್ಯಯನದವರ ಎಡ್ಡೆ ಕೆಲಸ ನಮ್ಮ ಸಂಘಟನೆಗೆ ಅಭಿವೃದ್ಧಿ ಕ್ರೀಡೆ ಬೆಳವಣಿಗೆ ಹೊಂದುವುದು ಕ್ರೀಡೆಯಾಗಲಿ ಕರಾಟದ ಸ್ಪರ್ಧೆ ಮಾತನಾಡಿ ಜನಪ್ರಿಯ ಆಗುವುದು ಒಂದು ವರ್ಷ 2022 ಟೋಕಿಯೋದ ನಡೆಸಿದ ಒಲಿಂಪಿಕ್ಸ್ ಕರಾಟೆ ಕ್ರೀಡೆಯಾದ ಕ್ಷೇತ್ರ ಬಂದರೆ ಬಹಳ ಖುಷಿ ಆಗುವುದು ಆ ದಿಶೆಗೆ ಈ ಕರಾಟೆ ಕ್ರೀಡೆ ಜನಪ್ರಿಯ ಮಾಡಿಕೊಂಡು ಮಾತ್ರದಿಂದ ಈ ಸ್ಪರ್ಧೆಗಳ ವಿಷಯ ಕರಾಟೆ ಈ ಸ್ಪರ್ಧೆ ವಿಷಯ ಬಂದ ನಿಯಮ ಹೋಗ್ತಾವುದು ಒಂದು ಶೇಖರು ಕಳೆದ 3 ವರ್ಷದ ರಾಜ್ಯದ ಸ್ಪರ್ಧೆ ಕರಪವನ್ನು ಬಂದಲ್ಲ ಆಗ ಹರೀಶ್ ಮಾಡಿದಾಗ ಶಾಲೆಗೆ ಕರಾಟೆ ಅಟ್ಲೆಗಳಲ್ಲಿ ಬೇರೆ ರೋಗಗಳಿಗೆ ಸ್ಪರ್ಧೆ ಉತ್ಪನ್ನ ಅವಕಾಶ ತೆಗೆದುಕೊಳ್ಳಿ ಅವಕಾಶ ಕಮ್ಮಿ ಇರ್ಬೋದು ಕಳೆದವರ ಅಟ್ಲೆಗಳಿಗೆ ಅವಕಾಶ ಕೊಡೋದು ಪಂಡಿತ 6 ವರ್ಷದೂ ಈ ವಲಯ ಮಟ್ಟದ ಸ್ಪರ್ಧೆ ಕರಾಟೆ ಸ್ಪರ್ಧೆ ಸ್ಟಾರ್ಟ್ ಮಾಡಿದ 5 ವರ್ಷದ ಸ್ಪರ್ಧೆ ಅದು 4 ವರ್ಷ ನಡೆದುಕೊಳ್ಳುವುದು ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ ಮುಂದಿನ ಶಾಲೆ ಸೇರಿಸಾದ ವಲಯ 5 ಸ್ಪರ್ಧೆ ಮತ್ತು 5 ಫಸ್ಟ್ ಪ್ಲೇಸ್ ಅಂತರ್ ಜಿಲ್ಲಾ ಸ್ಪರ್ಧೆ ಕೊಡ್ತಾರೆ ಈ ಸತಿ ಅವರು ಮುಖ್ಯವಾದ ನೆಕ್ಸ್ಟ್ 5 ಗೋಲ್ಡ್ ಸ್ಕೂಲ್ ಸೇರ್ತಾರೆ ಮಾಡ್ಕೊಂಡು ಇನಿ ಫಸ್ಟ್ ಪ್ಲೇಸ್ ಬಂದಿನಷ್ಟು ಗೋಲ್ಡ್ ಮೆಡಲ್ ಬಂದಿನಷ್ಟು 5 ಆ ಟೂರ್ನಮೆಂಟ್ ಅಟೆಂಡ್ ಆಗಲು ಚಾನ್ಸ್ ಮಾಡ್ತೀವಿ ಮುಂದೆ ವಿಶೇಷತೆ ಮಾಡ ಅವರು ಮುಂದೆ ವಿಶೇಷತೆ ಮಾಡ ಬೇರೆ ಮಾತಾ ವಲಯರು ಎಂದು ಶಾಲೆ ಈ ಸ್ಪರ್ಧಾಕೂಟ ಮಾಡ್ತದಲ್ಲ ಅವರು ಅರಿಸೆ ಪಡೆದ ಕೊನೆಯ ದೊಡ್ಡ ಪೋಷಕ ಸೇರಲು ಈ ಸ್ಪರ್ಧಾಕೂಟದ ಒಂದು ಬಾರಿ ಗೌರವ ಮಾತುತ್ತದೆ ಟೂರ್ನಮೆಂಟ್ ರಾಜ್ಯಮಟ್ಟದ ಸ್ಪರ್ಧಾಕೂಟದಲ್ಲಿ ನೋಡಿದ್ರು ಅದು ಪ್ರತಿ ವರ್ಷ ಬರುವುದು ಈ ಸ್ಪರ್ಧಾಕೂಟ ಬಾರಿ ನಡೆದು ಎನ್ನ ಸಲಹೆ ಪಂಡ ಈ ವಲಯ ಮಟ್ಟದಲ್ಲಿ ನೆಕ್ಸ್ಟ್ ಇಯರ್ ರಾಜ್ಯ ಮಟ್ಟದ ಸ್ಪರ್ಧೆ ಗಣಪತಿ ಬರೋದು ಆ ನಿಟ್ಟಿನಲ್ಲಿ ಚಿಂತನೆ ಮಾಡಬಹುದು ಅಂತ ಕೇಳುತ್ತದೆ ಪ್ರತಿ ವರ್ಷ ರಾಜ್ಯ ಮಟ್ಟದ ಅಂತರ್ ಟೂರ್ನಮೆಂಟ್ ನಡೆಸಬಹುದಿಲ್ಲ ಇದಕ್ಕೆ ಮಣಿಪಾಲದ
ಮಾತಾಡೋದು ಅಂದರೆ ರಾಜ್ಯಮಟ್ಟ ಸ್ಪರ್ಧೆ 3 ಕೊನೆಗಳು ಕೂಡ ಮಾಡಬಹುದು ಎಂದು ಮಾತನಾಡಿದ್ದಾರೆ. ಈ ಸ್ಪರ್ಧೆ ಕೂಡ ಎಡ್ಡೆಡ್ಡೆ ನಡೆದರೆ 3 ಸೇರಿದ ಕೊನೆಯ ಪೋಷಕರು ಬಾಡಿಯಲ್ಲಿ ಬೆಲೆ ಮಾಡುತ್ತಿದ್ದಾರೆ. ಅದರಿಂದ ಅಂದರೆ ಹರೀಶ್ ಅಂದರೆ ಅನ್ನ ಗುರುವಾರ ಈ ಸೋಮನಾಥ್ ಅక్కడ ಕೂಡ ಅಭಿನಂದನೆ. ಈ ಸ್ಪರ್ಧಾಕೂಟದಲ್ಲಿ ಸುಮಾರು 250 ಸ್ಟೂಡೆಂಟ್ಸ್ ಪ್ರೈಸ್ ಅದರಲ್ಲಿ ಮಾತಾಡಲಿಲ್ಲ. ಶುಭ ಹಾರೈಸಿದ್ದು ಅಷ್ಟೇ ಅಲ್ಲ, ಮೇಲ್ನೋಟಕ್ಕೆ ಕ್ರೀಡೆಯ ಸ್ಥಾನಮಾನದಲ್ಲಿದ್ದರೂ ಕೂಡ ನಮ್ಮ ದೇಹ ಆತ್ಮಗಳ ಒಂದು ಸಮತೋಲನವನ್ನು ನಮಗೆ ಕೊಡಿಸಬಲ್ಲ ಒಂದು ಮುಖ್ಯವಾದ ಕ್ರೀಡೆ. ಇಲ್ಲಿ ಭಾಗವಹಿಸಿರುವ ಮಕ್ಕಳು, ಇದರಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಗೊತ್ತಿರುತ್ತದೆ ಆ ಸ್ಪರ್ಧಾಕಣದ ಒಳಗೆ ಇರುವಂತಹ ಆ ಜಾಗದಲ್ಲಿ ನಿಮಗೆ ಸಿಕ್ಕಿದ ಆ 1 ನಿಮಿಷ, ಆ 1 ನಿಮಿಷದಲ್ಲಿ ನಿಮ್ಮ ಸಾಧನೆ ಅದು ಇಡೀ ನಿಮ್ಮ ಕ್ರೀಡಾ ಜೀವನದ ಮುಖ್ಯ ಘಟಕವಾದ ಒಂದು ಸಮಯ ಆಗಿರುತ್ತದೆ. ನಿಮ್ಮ ತಯಾರಿಗಳು ಎಷ್ಟೇ ಇರಬಹುದು, ನೀವು ಎಷ್ಟೇ ಶ್ರಮ ಪಟ್ಟಿರಬಹುದು, ಆದರೆ ನೀವು ಆ 1 ನಿಮಿಷದಲ್ಲಿ ನೀವು ಎಷ್ಟು ಟೆಕ್ನಿಕ್ ಯೂಸ್ ಮಾಡ್ತೀರಿ, ಯಾವ ತರಹ ನೀವು ನಿಮ್ಮನ್ನು ಪ್ರತಿಬಿಂಬಿಸ್ತೀರಿ, ಇದು ತುಂಬ ಮುಖ್ಯವಾಗಿರುವಂಥದ್ದು. ಇದನ್ನೇ ನಾವು ಜೀವನದಲ್ಲೂ ಅಳವಡಿಸಿಕೊಳ್ಬೇಕಾಗುತ್ತೆ. ಕ್ರೀಡೆಯ ಆ ಚೌಕಟ್ಟು ನಮ್ಮ ಜೀವನವೇ ಆಗಿದೆ. ಹೇಗೆ 1 ನಿಮಿಷದ ಆಟದಲ್ಲಿ ನಿಮ್ಮ ಗಮನ ಕ್ರೀಡೆಯಲ್ಲಿರುತ್ತದ, ಅದೇ ತರಹ ಜೀವನದಲ್ಲಿ ಕೂಡ ಇಡೀ ಜೀವನದ ಆಟದಲ್ಲಿ ಈ ನಮ್ಮ ಆಯುಸ್ಸಿನ ಭಾಗ ನಾವು ಹೇಗೆ ಉಪಯೋಗ ಮಾಡ್ತೇವೆ, ಯಾವ ರೀತಿಯಲ್ಲಿ ನಾವು ಅದನ್ನು ಸಮಾಜಕ್ಕೆ ಬಿಂಬಿಸ್ತೇವೆ, ಅದು ತುಂಬ ಮುಖ್ಯವಾದದ್ದು. ಅದು ನಮ್ಮ ನಂತರವೂ ನಾವು ಸಮಾಜಕ್ಕೆ ಕೊಟ್ಟು ಹೋಗಬಲ್ಲ ಒಂದೇ ಒಂದು ಅಂಶವಾಗಿರ್ತದೆ. ಒಂದು ವೇಳೆ ಸ್ಪರ್ಧೆಯಲ್ಲಿ ಸೋತದ್ದೇ ಆದಲ್ಲಿ ಎಲ್ಲರೂ ಗೆಲ್ಲಲು ಸಾಧ್ಯವಿಲ್ಲ. ಸೋತರೆ ಸೋಲು ಜೀವನದ ಸೋಲಲ್ಲ, ಅದು ಇನ್ನೊಂದು ಯಶಸ್ಸಿನ ಮೆಟ್ಟಲು ಅಂತ ಯಾವಾಗಲೂ ತಿಳ್ಕೊಂಡಿರಬೇಕು. ಒಂದು ಕಡೆ ಸೋತಲ್ಲಿ ಎಲ್ಲವೂ ಸೋಲಲ್ಲ, ಮುಂದಿನ ಹಂತದಲ್ಲಿ ನಾವು ಗೆಲ್ಲಬಹುದು. ಜೀವನದಲ್ಲೂ ಕೂಡ ಹಾಗೆ. ಜೀವನದಲ್ಲಿ ಬರುವ ಸೋಲುಗಳಿಗೆ ಹೆದರಿ ನಾವು ಕಗ್ಗಲ್ಲಾಗಿ ಬಿಟ್ಟರೆ ಮುಂದಿನ ಪರೀಕ್ಷೆಗಳನ್ನು ನಾವು ಹೇಗೆ ಎದುರಿಸೋದು? ಅದಕ್ಕೋಸ್ಕರ ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಕಿಂಚಿತ್ ವಿಚಲಿತರಾಗದೆ ಧೈರ್ಯದಲ್ಲಿ ಹೇಗೆ ಮುಂದುವರಿಬೇಕು ಅಂತ ಹೇಳುವುದನ್ನು ನೀವು ಈ ಕಾಲದಲ್ಲಿ ಕಲಿತಾ ಇದ್ದೀರಿ. ಇದು ನಿಮಗೆ ನಿಜವಾಗಿ ನಿಮ್ಮ ಹೆಸರು ಕೊಟ್ಟಂತಹ ಒಂದು ವರ ಅಂತೇಳಿ ತಿಳ್ಕೊಳ್ಬೇಕು. ನಿಮ್ಮ ಹೆಸರು ನಿಮಗೆ ಈ ವಿದ್ಯೆಯನ್ನು ಕಲಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನೀವು ಹೋಗುವಲ್ಲೆಲ್ಲ ನಿಮ್ಮೊಟ್ಟಿಗೆ ಬರ್ತಾರೆ, ನಿಮ್ಮೊಟ್ಟಿಗೆ ಇರ್ತಾರೆ. ಅದೇ ತರಹ ನಿಮ್ಮನ್ನು ತಿದ್ದಿ ತೀಡಿ ಬೆಳೆಸುವ ಇಲ್ಲಿ ಇರುವ ಎಲ್ಲ ಕರಾಟೆ ಶಿಕ್ಷಕರಿಗೂ ಕೂಡ ನನ್ನ ಅಭಿನಂದನೆಗಳು. ನಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವರು ಮುಂದಿನ ಜೀವನದ ಪರೀಕ್ಷೆಯನ್ನು ಎದುರಿಸುವ ಒಂದು ಮಟ್ಟಕ್ಕೆ ಕೂಡ ಏರುವಂತೆ ತಯಾರು ಮಾಡ್ತಾ ಇರುವುದಕ್ಕಾಗಿ ನಿಮಗೆ ಅಭಿನಂದನೆಗಳು. ಇನ್ನೊಂದು ಸಂತೋಷದ ವಿಚಾರ ಅಂತಂದ್ರೆ ಕರಾಟೆಯನ್ನು ಯಾರು ಈ ಭೂಮಿಯಲ್ಲಿ ಹುಟ್ಟು ಹಾಕಿದ್ರು ಅವರು ನಮ್ಮೊಂದಿಗೆ ಇರುವಂಥದ್ದು, ನಮ್ಮೊಟ್ಟಿಗೆ ಇರುವಂಥದ್ದೇ ನಮಗೆ ಸಂತೋಷದ ವಿಚಾರ. ಅವರ ಕಾಲಮಾನದಲ್ಲಿ ನಾವು ಇರುವುದು ಕೂಡ
ಶಾಲೆಯಲ್ಲಿ ಕಲಿತಾ ಇರುವಾಗ ಆದ ನಂಟು. ನಂತರ ನನ್ನ ನಾಲ್ಕು ಮಕ್ಕಳು ಇಲ್ಲಿಗೆ ಬಂದು ಕರಾಟೆ ಕಲಿಕೆ ಪ್ರಾರಂಭ ಮಾಡಿದ್ರು. ಈಗ ಕಾರಣಾಂತರದಿಂದ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಈ ಕುಟುಂಬದ ಬಂಧನ ಹೇಗಿದೆ ಅಂತ ಹೇಳಿದ್ರೆ ಅದೊಂದು ಆತ್ಮಬಂಧವಾಗಿಬಿಟ್ಟಿದೆ. ಈ ಜಾಗವನ್ನು ಬಿಟ್ಟು ನಮಗೂ ಇರಲಿಕ್ಕಾಗೋದಿಲ್ಲ, ನಿಮ್ಮ ಕುಟುಂಬವನ್ನು ಬಿಟ್ಟು ನಮಗೂ ಇರಲಿಕ್ಕಾಗೋದಿಲ್ಲ. ಹಾಗೆ ಈ ಕುಟುಂಬದೊಟ್ಟಿಗೆ ನಾವು ಯಾವತ್ತಿಗೂ ಇದ್ದೇವೆ. ಇವರ ಎಲ್ಲ ಕಾರ್ಯದಲ್ಲೂ ನಾವು ಸದಾ ಅವರ ಬೆನ್ನೆಲುಬಾಗಿ ನಿಲ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಲ್ಲಿ ನಮ್ಮ ಕರಾಟೆ ಹರೀಶ್ ತುಂಬ ಶ್ರಮಪಟ್ಟು ಎಲ್ಲ ಮಕ್ಕಳಿಗೂ ಈ ಸ್ಪರ್ಧೆಗೆ ಬರುವ ಹಾಗೆ ವಿದ್ಯಾಭ್ಯಾಸ ಸಿಗುವ ಹಾಗೆ ಶ್ರಮಿಸ್ತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಕೆಲಸವನ್ನು ಮಾಡುವ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗೆ ಇಂದು ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳಿಗೆ ಇಲ್ಲಿ ಸಾನ್ನಿಧ್ಯದಲ್ಲಿರುವ ಶಕ್ತಿಗಳ ಹರಿಸಿ ದೇವರುಗಳ ಹರಿಸಿ ಕಾನೂನನ್ನು ಜಾರಿಗೆ ಮಾಡ್ತಾ ಇದೆ. ಯಾಕೆಂದ್ರೆ ಹೆತ್ತವರಾಗಿ ಶಿಕ್ಷಕರಾಗಿ ನಾವು ಮಕ್ಕಳಿಗೆ ಅಂಕಗಳು ಎಷ್ಟು ಬರ್ತದೆ, ಪ್ರತಿಯೊಂದು ವಿಷಯದಲ್ಲಿ ಅವರು ಉತ್ತಮವಾದಂತಹ ಅಂಕವನ್ನು ಪಡೆದು ರ್ಯಾಂಕ್ ಪಡೆಯಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತೇವೆ ಹೊರತು ಮಗುವಿನಲ್ಲಿರುವಂತಹ ಸೂಕ್ತವಾದಂತಹ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡುವಂತಹ ಪ್ರಮೇಯ ತುಂಬಾ ಕಡಿಮೆ. ಆದರೆ ಹೊಸ ಶಿಕ್ಷಣ ನೀತಿಯ ಪ್ರಕಾರ ಕೇಂದ್ರ ಸರ್ಕಾರ ಕಠಿಣವಾದಂತಹ ಒಂದು ಕ್ರಮವನ್ನು ಕೈಗೊಂಡಿದೆ. ಅದರ ಪ್ರಕಾರ ಯಾವ ರೀತಿ ನಾವು ಪಠ್ಯ ಚಟುವಟಿಕೆಗಳಿಗೆ ಉತ್ತೇಜನವನ್ನು ನೀಡುತ್ತೇವೋ ಅದೇ ರೀತಿ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಕೂಡ ಪಠ್ಯೇತರ ಚಟುವಟಿಕೆ ಅಂದ್ರೆ ಶಾರೀರಿಕ ವ್ಯಾಯಾಮಕ್ಕೂ ಕೂಡ ಒಂದು ಅಷ್ಟೇ ಮಹತ್ವವನ್ನು ನೀಡಬೇಕೆನ್ನುವಂತಹ ಒಂದು ಕರಡು ಪ್ರತಿಯನ್ನು ಈಗಾಗಲೇ ಸಿದ್ಧಗೊಳಿಸಿದೆ. CBSE ಪಠ್ಯಕ್ರಮವನ್ನು ಅನುಸರಿಸುವಂತಹ ಸಂಸ್ಥೆಗಳಿಗೆ ಇದು ಕಡ್ಡಾಯವಾಗಿ ಈ ವರ್ಷದಿಂದಲೇ ಪ್ರಾರಂಭವಾಗಿದೆ. Games is the compulsory subject in all the schools. ಯಾಕೆ ಈ ಮಾತನ್ನ ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಸೇರಿರುವಂತಹ ಪೋಷಕರಿಗೆ ನಾನು ರೆಡಿಯಾಗಿದ್ದೇನೆ. ಯಾಕೆಂದ್ರೆ ನಿಮ್ಮ ಬಿಡುವಿಲ್ಲದಂತಹ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಕೂಡ ತಮ್ಮ ಮಕ್ಕಳು ಪಠ್ಯೇತರ ಚಟುವಟಿಕೆಯಲ್ಲಿ ಮುಂದೆ ಬರಬೇಕು, ಆ ಮೂಲಕ ಅವರಿಗೂ ಕೂಡ ಅಥವಾ ಅವಕಾಶ ಸಿಗಬೇಕೆನ್ನುವಂತಹ ಒಂದು ಆಕಾಂಕ್ಷೆಯನ್ನು ಇಟ್ಟುಕೊಂಡು ನೀವು ಇಲ್ಲಿ ಬಂದಿದ್ದೇವೆ. ನಿಜವಾಗಿ ನಿಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೂಡ ಸೂಕ್ತವಾದಂತಹ ಪ್ರತಿಭೆ ಇದೆ. ಆ ಪ್ರತಿಭೆ ಹೊರಹೋಗಬೇಕಾದ್ರೆ ಇಂತಹ ಅವಕಾಶಗಳೊಂದಿಗೆ ಸಿಗಬೇಕು. ಪ್ರತಿಯೊಂದು ವಿದ್ಯಾರ್ಥಿಯೂ ಕೂಡ ಅವರಲ್ಲಿ ಆ ಬುದ್ಧಿಮತ್ತೆ ಇರುತ್ತದೆ, ಟ್ಯಾಲೆಂಟ್ ಇದ್ದೇ ಇರುತ್ತದೆ. ಆದರೆ ಅದನ್ನು ನಾವು ಸರಿಯಾದಂತಹ ರೀತಿಯಲ್ಲಿ ಅದಕ್ಕೆ ಅವಕಾಶವನ್ನು ಕೊಟ್ಟು ಅಭಿವೃದ್ಧಿಪಡಿಸಿದಾಗ ಮಾತ್ರ ಆ ಮಗುವಿನ ಸರ್ವೋಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಈಗಾಗಲೇ ನಿಮಗೆ 21st century ಅಂದ್ರೆ ವಿದ್ಯಾರ್ಥಿಗಳನ್ನು ಯಾವ ರೀತಿಯಲ್ಲಿ ನಾವು ತರಬೇತಿ ಕೊಡಿಸಬೇಕೆನ್ನುವಂತ 21st century ಮುನ್ನುಗ್ಗುತ್ತಿರುವಂತಹ ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ತಂದರೆ ಒಂದು 4 ವಿಷಯಗಳಲ್ಲಿ ಪ್ರಸ್ತಾಪಪಡಿಸಿದ್ದಾರೆ. ಒಂದು ಕಮ್ಯುನಿಕೇಟಿವ್ ಸ್ಕಿಲ್ಸ್, ಸೆಕೆಂಡ್ ಒನ್ ಕೊಲಾಬರೇಟಿವ್ ಸ್ಕಿಲ್ಸ್, ಥರ್ಡ್ ಒನ್ ಕ್ರಿಯೇಟಿವ್ ಸ್ಕಿಲ್ಸ್ ಅಂಡ್ ಫೋರ್ತ್ ಒನ್ ಇಸ್ ಕ್ರಿಟಿಕಲ್ ಥಿಂಕಿಂಗ್. ಅಂದ್ರೆ ಆ ಮಗುವಿನಲ್ಲಿ ಈ ರೀತಿಯಾದಂತಹ ಒಂದು ಬದಲಾವಣೆಯನ್ನು ತರಬೇಕು, ಆ ಕೌಶಲವನ್ನು ಅವರಲ್ಲಿ ಅವರ ಮಕ್ಕಳಲ್ಲಿ ರೂಢಿಸಬೇಕೆನ್ನುವುದು ಈ 21st century ಚಾಲೆಂಜ್. ಅದಕ್ಕೋಸ್ಕರ ಇಂತಹ ಒಂದು ಕರಾಟೆ ಸ್ಪರ್ಧೆಯನ್ನು ಈ ಸಂಸ್ಥೆಗೆ ಆಯೋಜಿಸಿದ್ದೀರಿ. ನಿಜವಾಗಿ ತುಂಬಾ ಶ್ಲಾಘನೀಯವಾದಂತಹ ಕಾರ್ಯ. ಯಾವುದೇ ರೀತಿಯಾದಂತಹ ಶುಲ್ಕವನ್ನು ಪಡೆಯದೆ ಪೋಷಕರ ಸಹಾಯ ಹಸ್ತದಿಂದ ಧರ್ಮದರ್ಶಿಗಳಾಗಿರುವಂತಹ ಮಾಸ್ಟರ್ ಅವರ ಮಾರ್ಗದರ್ಶನ, ಅದೇ ರೀತಿ ಪ್ರವೀಣ್ ಸರ್ ಅವರಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ಮತ್ತು ಹರೀಶ್ ಸರ್ ಅವರ ಮುತುವರ್ಜಿಯಲ್ಲಿ ಈ ಕಾರ್ಯಕ್ರಮ ಪಂದ್ಯಾಟ ಆಯೋಜನೆಗೊಂಡಿದೆ. ವಿದ್ಯಾರ್ಥಿ ಮಿತ್ರರೇ, ನೀವೇ ಕೊಟ್ಟಿರುವಂತಹ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಶಿಸ್ತು ಸಂಯಮದಿಂದ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ತೋರ್ಪಡಿಸಿ ನಿಮಗೆ ಮುಂದೆ ಅದೇ ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಪಂದ್ಯಾಟ ಭುವನಜ್ಯೋತಿ ಶಿಕ್ಷಾಣಿಯಲ್ಲಿ ಜರಗಲಿದೆ. ಅದಕ್ಕೆ ನೀವು ಅರ್ಹತೆಯನ್ನು ಪಡೆಯುವುದಕ್ಕೋಸ್ಕರ ನೀವು ಅತ್ಯಂತ ಶಿಸ್ತುಬದ್ಧವಾಗಿ ಸಂಯಮದಿಂದ ನೀವು ವರ್ತಿಸಬೇಕು. ಜೊತೆಗೆ ನಿಮ್ಮಲ್ಲಿರುವಂತಹ ಪ್ರತಿಭೆ ಏನಿದೆ ಅದಕ್ಕೆ ಪ್ರದರ್ಶನಕ್ಕೆ ಒಂದು ಅವಕಾಶವನ್ನು
ಮಾಡಿಕೊಟ್ಟಿದ್ದಾರೆ. ಅದನ್ನು ನೀವು ಸರಿಯಾಗಿ ಉಪಯೋಗಿಸಿ ಮುಂದೆ ಇದೀಗ ನಿಮಗೆ ಗೊತ್ತಿರಬಹುದು, ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ. ಇಂತಹ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಪೋಷಕರು ನಿಮಗೆ ಇಂಥ ಒಂದು ಅವಕಾಶವನ್ನು ನೀಡಿದ್ದಾರೆ. ನಿಮ್ಮ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಎರಡನ್ನೂ ಕೂಡ ಸರಿಯಾದ ತೂಕದಲ್ಲಿ ನೀವು ತೆಗೆದುಕೊಂಡು ಹೋದಾಗ ಖಂಡಿತ ನಿಮಗೆ ಸಾಧ್ಯ. ಯಾಕಂದ್ರೆ ಇಲ್ಲಿಯ ಎರಡು ಮಕ್ಕಳು ಕೂಡ ನಮ್ಮ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಕರಾಟೆಯಲ್ಲಿ ಕೂಡ ಅಷ್ಟೇ ಅಂದ್ರೆ ಪಠ್ಯೇತರ ಚಟುವಟಿಕೆಯಲ್ಲಿ ಕೂಡ ತಮ್ಮ ಪ್ರತಿಭೆಯನ್ನು ತೋರಿಸಿದವರು ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳ ಹೇಳಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಅಂಥ ಆ ವಿದ್ಯಾರ್ಥಿಗಳು ಯಾವ ರೀತಿ ಶಿಕ್ಷಣದಲ್ಲಿ ಮತ್ತು ಶಿಕ್ಷಣ ಪಠ್ಯೇತರ ಚಟುವಟಿಕೆ ಎರಡನ್ನೂ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಒಂದು ಉತ್ತಮ ವಿದ್ಯಾರ್ಥಿಗಳಾಗಿ ಮತ್ತು ಇವರ ಮಕ್ಕಳಾಗಿ ಅವರು ಯಾವ ರೀತಿ ಹೆಸರು ಪಡೆದಿದ್ದಾರೆ ಅದೇ ರೀತಿ ನಿಮಗೂ ಕೂಡ ಒಂದು ಅವಕಾಶ ಇದೆ. ಆ ಅವಕಾಶವನ್ನು ನಿಮ್ಮ ಪೋಷಕರು ನಿಮಗೆ ಒದಗಿಸಿಕೊಟ್ಟಿದ್ದಾರೆ. ಉತ್ತಮವಾದಂತಹ ಶಿಕ್ಷಣದಿಂದ ನಿಮಗೆ ತರಬೇತಿ ಸಿಗ್ತಾ ಇದೆ. ಅದನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಂಡು ಈ ದೇಶದ ಸಂಪ್ರದಾಯಾಗಿ ಆಗಿ ನಮ್ಮ ದೇಶ ವಿಶ್ವಮಾನ್ಯ ವಿಶ್ವಗುರುವಾಗಿ ನಮ್ಮ ದೇಶದ ಹಾಗೆ ನಿಮ್ಮನ್ನ ಸಾಧ್ಯ ಅದನ್ನು ಮಾಡಿರುವುದಾಗಿ ಬರ್ತಾ ನಿಮಗೆಲ್ಲರಿಗೂ ಈ ಪಂದ್ಯಾಟದಲ್ಲಿ ಶುಭಾಶಯಗಳನ್ನು ಕೋರುತ್ತಾ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ನಿಮಗೆಲ್ಲರಿಗೂ ಕೂಡ ಆ ದೇವರು ಆಯುರಾರೋಗ್ಯ ಸುಖ ಸಂಪತ್ತನ್ನು ನೀಡುವುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ಪ್ರತಿ ವರ್ಷದ ಈಗಿನ ಸಂಸ್ಥೆಗೆ ರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧಾಕೂಟ ನಡೆದುಕೊಂಡು ಅದರ ದೂರದ ಬ್ಯಾಂಗ್ಳೂರ ಅದರ ಗುಜರಾತ ಹೈದರಾಬಾದ್ ಇರ್ಬೋದ ಈ ಸರಿ ಮುಖ್ಯವಾಗಿ ಕರಾಟೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಕೇವಲ ಒಂದು ಉದ್ದೇಶ ಕಾಣುವುದಿಲ್ಲ. ಈ ಸರಿ ಈಗಿನ ಸಂಸ್ಥೆಯ ಹಿರಿಯ ಶಿಕ್ಷಕರಾದ ನಮ್ಮ ಪದ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ಅಬ್ದುಲ್ ಖಾದರ್ ಹುಸೇನ್ ನಮ್ಮ ಕೈತಲೆ ನಮಗೆ ಒಂದು ಪ್ರತ್ಯೇಕ ಬಹುಪಂಚಿನ ಕೈತಲೆ ಒಂದು ರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧಾಕೂಟ ಆಯೋಜನೆ ಎಲ್ಲ ಧನ್ಯವಾದಗಳು. ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ಹಿರಿಯ ಶಿಕ್ಷಕರು, ಪೋಷಕರು ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಈ ಮೂಲಕ ಗೌರವ ಅರ್ಪಿಸ್ತಾ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಂಡ್ ಅರೇನಸ್ ಮಂಗಳೂರು ಇದರ ಪಡುಬಿದ್ರಿ ಶಾಖೆ ವತಿಯಿಂದ ಕ್ರೀಡಾ ಭಾರತಿ ಮಂಗಳೂರು ಹಾಗೂ ಕಲಾ ವಿದ್ಯಾಸಂಸ್ಥೆಗಳು ಕೇಸ್ ರೋಡ್ ತಲಪಾಡಿ ಇದರ ಸಹಭಾಗಿತ್ವದಲ್ಲಿ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರು ಹಾಗೂ ಬುಡಕಟ್ಟು ಕರಾಟೆ ಫೆಡರೇಷನ್ ಇದರ ಸೆಕ್ರೆಟರಿ ಜನರಲ್ QC ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ಅವರ ಆಶೀರ್ವಾದದೊಂದಿಗೆ ಹಾಗೆ ನಮ್ಮ ಸಂಸ್ಥೆಯ ಉಪಮುಖ್ಯ ಶಿಕ್ಷಕರು, ಹಿರಿಯ ಶಿಕ್ಷಕರು, ಎಲ್ಲ ಅಭಿಮಾನಿ ವಿದ್ಯಾರ್ಥಿ ಗಣ್ಯ ಅವರ ಸಹಕಾರದೊಂದಿಗೆ ಐತಿಹಾಸಿಕ 37ನೇ ಬುಡಕಟ್ಟು ಕರಾಟೆ ರೋಡ್ ಇಂಡಿಯಾ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ 2019 ಪಂಪೆಯಲ್ಲಿರುವ ಸುಂದರವಾದಂತಹ ಹವಾನಿಯಂತ್ರಿತ ಫಾದರ್ಮುಲ್ಲ ಒಳಾಂಗಣ ಕ್ರೀಡಾಂಗಣದಲ್ಲಿ 3 ದಿವಸಗಳ ಕಾಲ ವಿಜೃಂಭಣೆಯಿಂದ ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ನಡೆಯಲಿದೆ. ಪ್ರತಿ ವರ್ಷ ಒಂದೊಂದು ರಾಜ್ಯದಲ್ಲಿ ನಡೀತಾ ಇತ್ತು. ಈಗ ಇದು ನಮ್ಮೆಲ್ಲರ ಸೌಭಾಗ್ಯ, ನಮ್ಮ ವಿದ್ಯಾರ್ಥಿಗಳ ಸೌಭಾಗ್ಯ, ನಮ್ಮ ಪೋಷಕರ ಸೌಭಾಗ್ಯ ಅಂದರೆ ನಮಗೆ ಹತ್ತಿರದಲ್ಲಿ ಒಂದು ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಈಗಾಗಲೇ ಎಲ್ಲ ಶಿಕ್ಷಕರು ಇದರ ಬಗ್ಗೆ ಅತ್ಯಂತ ಕಾಳಜಿಯಿಂದ ತಮ್ಮ ವಿದ್ಯಾರ್ಥಿಗಳನ್ನು ಈ ಸ್ಪರ್ಧಾಕೂಟಕ್ಕೆ ಅಣಿಯಾಗಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಈಗಾಗಲೇ ಎಲ್ಲರಿಗೂ ಇದರ ಬಗ್ಗೆ ಮಾಹಿತಿ ನೀಡಲಾಗಿದೆ. ಅದೇ ರೀತಿಯಲ್ಲಿ ಇನ್ನೊಂದ್ಸಲ ನಾನು ಎಲ್ಲರೊಂದಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲರಲ್ಲಿಗೂ ನಾವು ಮನವಿ ಮಾಡ್ತಾ ಇದ್ದೇನೆ. ಇದು ಇಂತಹ ಒಂದು ಅತ್ಯುತ್ತಮವಾದ ಅವಕಾಶವನ್ನು ನೀವು ಕಳ್ಕೊಳ್ಳದೆ, ಅತ್ಯುತ್ತಮವಾದ ಒಂದು ಸ್ಪರ್ಧಾಕೂಟದಲ್ಲಿ ಭಾಗವಹಿಸುವ ಅವಕಾಶ ಕಳ್ಕೊಳ್ಳದೆ, ಅದಲ್ಲದೆ ಅತ್ಯಂತ ಹೆಚ್ಚಿನ ಮಟ್ಟದ ವಿವಿಧ ವಿಭಾಗಗಳನ್ನು ನಮ್ಮ QC ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ಮಾಡಲಾಗಿದೆ. ಹೆಚ್ಚಿನ ಸ್ಪರ್ಧಾಳುಗಳಿಗೆ ಬಹುಮಾನದ ಅವಕಾಶ ಸಿಗಬೇಕಂತ ಹೇಳಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಬಹುಮಾನಗಳ
ಪಟ್ಟಿಗಳನ್ನು ನಾವು ಮಾಡಿದ್ದೇವೆ. ತಾವುಗಳು ಈ ಅತ್ಯಂತ ಸುಂದರವಾದಂತಹ ಮಂಗಳೂರಿನ ಈ ಸುಂದರ ಪರಿಸರದಲ್ಲಿ ತುಳುನಾಡಿನ ಸುಂದರ ಸಂಸ್ಕೃತಿಯ ಅಡಿಯಲ್ಲಿ ನಡೆಯುತ್ತಿರುವಂತಹ ಅತ್ಯಂತ ಶ್ವೇತ ಐತಿಹಾಸಿಕ ಈ ಚಾಂಪಿಯನ್ಶಿಪ್ ಅನ್ನು ಒಂದು ಎಲ್ಲರ ಮನಸ್ಸಿನಲ್ಲಿ ಅಚ್ಚರಿಯಾಗಿ ಉಳಿಯುವ ರೀತಿಯಲ್ಲಿ ತಾವುಗಳು ಯಶಸ್ವಿಗೊಳಿಸುವರೆ ಈ ಮೂಲಕ ತಮ್ಮೆಲ್ಲರನ್ನು ಮಗದೊಮ್ಮೆ ವಿನಂತಿಸುತ್ತಾ ನನ್ನ ಈ ಮನವಿಯನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇನೆ. ಮುಖ್ಯ ಶಿಕ್ಷಕರು ಉದ್ಘಾಟಕರು ಮಾತ್ರಗಳಲ್ಲಿ ಯಾರು ಒಂದೇ ಪಾತ್ರ ಹೋಗ್ಲಿಕ್ಕೆ ಮಾತ್ರ ಇಲ್ಲ. ಉಡಲಗಿರಿಯ ಪತ್ರಿಕಾ ಮತ್ತು ಕಾರ್ಯಕ್ರಮ ಪ್ರತ್ಯಕ್ಷ ಪ್ರದರ್ಶನವಾದ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮಾತ್ರ ಇಲ್ಲ. ಈಗೆಲ್ಲ ಕರಾಟೆ ವಿದ್ಯಾರ್ಥಿಗಳ ಪೋಷಕರ ಪರವಾದ ಉಡಲಗಿರಿನ ಸುಲಭ
ಇವತ್ತು ಈ ಕರಾಟೆ ಸ್ಪರ್ಧಾತ್ಮಕರು ತಾನೇ ಆರಂಭದಲ್ಲಿ ಬರುತ್ತೆ ಇದೆಲ್ಲ ಎಪ್ಪು ಬಯಸಿನ ಸುಶಾಂತ್ ಮಂಡಳಿಗೆ ಅಧ್ಯಕ್ಷರು ನಾಗರ ಸೇವಾ ಸಚಿವರಿಗೆ ವೇದಿಕೆ ಬಂದು ಆಸಿಫ್ ಅವರು ವ್ಯಾಪಾರ ಪಾತ್ರವನ್ನು ವಿನಂತಿ ಮಾಡ್ತಿದ್ದಾರೆ. ವಿಷಯದಂತೆ ಸ್ಪರ್ಧೆಯಲ್ಲಿ ಬಹುಮಾನದ ಕೊನೆ ಒಂದು ವ್ಯಕ್ತಿಗೆ ಮಾತ್ರ ಫೈನಲ್ ಆಗಿ ఆయన మాత జోకుల స్పర్ధ మంత్రుల నిపులు సోతుండల నెట్టుదల సోటే పంపినందిన మనಸಿಗೆ ಭಾವನೆ ಜೊತೆಂಡ್ರಿಜ್ಜಿ ಕರಾಟೆ ಸ್ಪರ್ಧೆ ನಿಜವಾದ ಬಂದ ನಮ್ಮ ಆತ್ಮರಕ್ಷಣೆಗೋಸ್ಕರ ಐಟ್ಲ ಮಹಿಳೆಯರಿಗೆ ಪ್ರಮುಖವಾದ నేను ಪ್ರಾಕ್ಟೀಸ್ ಮಾಡ್ತಿನ ಜೀವನದ ಉದ್ಯೋಗ ನಿಖಿಲ ರಕ್ಷಣೆಗೆ ಸಹಕಾರ ಕೊಡ್ಕೊಂಡು ಈ ಸಂದರ್ಭ ತಂದ್ರೆ ಬಯಸಂದಿಲ್ಲೇನು ಇನ್ನು ನಮ್ಮ ದೇಶಡು ರಾಜ್ಯಡು ಊರುಡು ಕಳ್ಳರನ ಸಂಖ್ಯೆ ಜಾಸ್ತಿ ಉಂಟು ಬಂಗಾರು ಲಕ್ಕನ ಕಂಡು ಮಂಚಿನ ಚೇಂಜ್ ಲಕ್ಕದು ಬಲಿಪನಂಚಿನ ಪರಿಸ್ಥಿತಿ ನಮ್ಮ ಲೋಕಡು ನಡೀತುಂಡು ನಮ್ಮ ತೋಂಗಿಲ್ಲ ಇಂಚಿನ ಸಂದರ್ಭದ ಕೂಡ ಮಹಿಳೆಯರು ನಿಖಿಲ ಸ್ವಂತ ರಕ್ಷಣೆ ಬಂದಿನಂಚಿನ ಭಾಗ್ಯ ಈ ಕರಾಟೆ ಕಲ್ಪನೆಗೆ ಮಾತ್ರ ಅವಕಾಶ ಬಾಕಿದ ಮಹಿಳೆಯರಿಗೆ ಲಕ್ಕದ ಬರೋದ ಗುಡ್ಡ ಬಾಗಿನಂಚಿನ ನಿಖಲು ಒಳಗಡೆ ತಗೊಂಡಿದ್ದಾರೆ ಅಂಚಾದ ಈ ಕರಾಟದ ಜೋಕುಲು ಕಲ್ತದು ಮಾತ ಇಲ್ಲದಕ್ಲೆಗ್ಲ ಒಂತ ಇಂದತ್ತ ಒಂಜಿ ಅನುಭವ ಕೊರಿಯರ್ನಾಗ ಇಲ್ಲದಕ್ಲೆಗ್ಲ ಬಾಕಿದಕ್ಲೆಗ್ಲ ಎಡ್ಡಂತೋಜುಲು ಈ ಒಂದು ಸಾರ್ ಮಕ್ಕಳು ಕಲ್ಪೆಯಾರೆ ಮಸ್ತು ಬಂಗಾರದ್ದು ಜೋಕ್ಲನ್ನು ಕಲ್ಪೆಯದು ಇನ್ನು ಸಾಧಿ ಕನಪನೆಕ್ಕೆ ಜೋ ಮಾಸ್ಮಕ್ಳಿಗೆ ಈ ಸಂದರ್ಭಗಳು ಅಭಿನಂದನೆ ಕೊಡ್ತೆ ಬಂದ ಕಲ್ಪನ ಗುರುಕುಲ ಎತ್ತಿನ ಕಲ್ಪನ ಜೋಕುಲು ಏಕ್ಲ ತಕ್ಕೂರು ಗಂಪಿನ ಉದಾಹರಣೆ ಅಂದರೆ ದುಂಬರ ಮಸ್ತಾಕರು ಕರಾಟ ಗಂಪಿನ ಕಲಾತಂಗಿ ಕಲೆತ ರೂಪಡಿ ಸೇರಾವಿ ಸಂಗೀತ ಭರತನಾಟ್ಯ ಐತೊಟ್ಟಿಗೆ ನಮ್ಮ ಇಂಚಿನ ಕರಾಟಗರ ಜೋಕುಲು ಆಯ್ನದು ಕಲ್ಪನೆಯಿಂದ ಬಿಟ್ಟಿಗೆ ಮಾತಾಡಲ ಎಡ್ಡೊಂದು ಈ ಸಂದರ್ಭಗಳು ಪಂಡದು ಬಾರಿ ಒಂದು ಪುರುಳಿದ ಪಾತ್ರವನ್ನು ಪಾತ್ರ ಬಂಗಾಳದ ಕೀಟದ ಮುತ್ತಿನ ಪರವಿದ್ದಿಲ್ಲ ಕಾಡಿದ ಪಾತ್ರ ಈ ಅತೀರ್ಣದ ವಯಸ್ಸಿನ ಪುರ್ತು ಭಕ್ತಿಯಲ್ಲ ಪುರ್ತು ಕಂತಿನ ಪುರ್ತುಡಿ ಎಡ್ಡೆಪ್ಪದ ಪಾತ್ರಕ್ಕೆ ಹೆಂಗೆಲ್ಲ ಮಾತಾ ಈ ಕರಾಟೆ ಪೋಷಕರ ಪರವಾದ ಊರಲ್ಲಿ ಬಂದಿನ ಸನ್ಮಾನ ಸಂಬಂಧ ವಿಶೇಷ ಅಂತ ಹೇಳಿದ್ರೆ ಪೋಷಕರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇದು ವಿಶೇಷ. ಇದಕ್ಕಾಗಿ ನಾನು ಈ ಪೋಷಕರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ತಮ್ಮ ಮಕ್ಕಳ ಅಭಿವೃದ್ಧಿಯೊಂದಿಗೆ ತಮ್ಮ ಮಕ್ಕಳ ರಕ್ಷಣೆಗೋಸ್ಕರ ಇರುವಂಥ ಈ ಕ್ರೀಡೆಯಲ್ಲಿ ಪಾಲ್ಗೊಂಡು ಆ ಕ್ರೀಡೆಯನ್ನು ಮಕ್ಕಳಿಗೆ ಕಲಿಸುವ ನಿಟ್ಟಿನಲ್ಲಿ ಪೋಷಕರ ಪಾತ್ರ ಬಹಳ ಪ್ರಮುಖವಾದದ್ದು. ಹಾಗಾಗಿ ಇಲ್ಲಿಯ ಈ ಪೋಷಕರನ್ನು ನಾವು ಅಭಿನಂದಿಸಲೇಬೇಕು. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ಭಾಸ್ಕರ್ ರೈತ ಅವರು ನಾನು ತಿಳ್ಕೊಂಡಾಗೆ. ಯಾಕಂತ ಹೇಳಿದ್ರೆ ಅವರಿಗೆ ಇದರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕೋಸ್ಕರ ಎಲ್ಲರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಭಾವನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ ಮಕ್ಕಳು ಬಹುಮಾನವನ್ನು ಪಡೆಯುವಂತಹ ಇಚ್ಛೆಯ ನಡುವೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತಹ ಆ ಮನೋಭಾವನೆಯಲ್ಲಿ ಇವತ್ತೆಲ್ಲ ಕ್ರೀಡಾಳುಗಳು ಪಾಲ್ಗೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಸ್ಪರ್ಧೆಯಲ್ಲಿ ಬಹುಮಾನಕ್ಕಿಂತ ಸ್ಪರ್ಧೆ ಮಾಡೋದು ದೊಡ್ಡ ವಿಚಾರ. ಈಗಿನ ಮಕ್ಕಳ ಈ ವಿದ್ಯಾಭ್ಯಾಸದ ಏನು ಹೊರೆ ಇದೆ ಅಂತ ಹೇಳಿದ್ರೆ ಅದರೊಟ್ಟಿಗೆ ಕ್ರೀಡೆ ಮಾಡಲಿಕ್ಕೆ ಬಹಳ ಕಷ್ಟ. ಅಷ್ಟು ಶಿಕ್ಷಣದ ಹೊರೆ ಇದೆ. ಅದನ್ನು ಕೂಡ ಸಹಿಸಿಕೊಂಡು ಅದರೊಟ್ಟಿಗೆ ಈ ಕ್ರೀಡೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಆ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇದೆ. ಹಾಗಾಗಿ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ಕರಾಟ ಅನ್ನುವಂಥದ್ದು ಈಗಿನ ಸಾಮಾಜಿಕ ಸ್ಥಿತಿಯಲ್ಲಿ ಹುಡುಗಿಯರಿಗೆ ಅತ್ಯಂತ ಒಂದು ವಿಶೇಷವಾಗಿ ತರಬೇತಿಯನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇದೆ.
ಹಾಗಾಗಿ ಇನ್ನು ಮಕ್ಕಳನ್ನು ಹೆಣ್ಣು ಮಕ್ಕಳಿಗೆ ತನ್ನ ಸ್ವರಕ್ಷೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಈ ಕರಾಟೆ ಬಹಳ ಅತ್ಯಮೂಲ್ಯವಾದದ್ದು. ಹಾಗಾಗಿ ಇಲ್ಲಿಯ ಎಲ್ಲ ವಿದ್ಯಾರ್ಥಿಗಳು ಆ ಕರಾಟೆಯನ್ನು ಕಲಿತು ಸಮಾಜಕ್ಕೆ ಒಳ್ಳೆಯ ಒಂದು ವ್ಯಕ್ತಿಗಳಾಗಿ ರೂಪುಗೊಳ್ಳಲಿ, ಅದರೊಟ್ಟಿಗೆ ಈ ಸಮಾಜದ ರಕ್ಷಣೆಯನ್ನು ಕೂಡ ಮಾಡುವಂತಹ ಮನೋಭಾವನೆ ಅವರೊಟ್ಟಿಗೆ ಬೆಳೆಯಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಕಂಡು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಎಲ್ಲ ಪ್ರಶಸ್ತಿಗಳನ್ನು ನಮ್ಮ ಒಳ್ಳೆಯ ಮಕ್ಕಳು ಬಾಚಿಕೊಂಡು ಬರಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮದ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. Male yellow belts above 40 kgs individual committee, first place goes to Bhuvan, second place goes to Kaushal MK. ಇದನ್ನ ಐದ ನೆಕ್ಸ್ಟ್ ಇಯರ್ ಸಾಧ್ಯ ಅಂಡ ರಾಜ್ಯ ಮಟ್ಟದ ಸ್ಪರ್ಧಾ ಕೂಡ ಮೂಲ ಮಲ್ತದು ನಮ್ಮ ಇನ್ಸ್ಟಿಟ್ಯೂಟದ ಒಂಜಿ ಇತಿಹಾಸಡ್ ಎಡ್ಡೆ ಗೌಜಿದ ಸ್ಪರ್ಧಾಕೂಟ ರಾಜ್ಯ ಮಟ್ಟದ ಸ್ಪರ್ಧಾಕೂಟ ಮಲ್ತೇರು ಬಂದ್ಬಿಟ್ಟು ಹೆಮ್ಮೆ ಆರಕ್ಕೆ ದಿಕ್ಕಲೆಗ ಮಲ್ಪೋಡು ಬಂದಿದೆ ಅನ್ನೋ ಒಂದು ಸಲಹೆ ಕೊಡೋದಲ್ಲೇ ಈ ಸ್ಪರ್ಧಾಕೂಟ ಕೊಲ್ಲಿಯ ಶಾಖೆದ ವಿದ್ಯಾರ್ಥಿಗಳ ಪೋಷಕರು ಮಾತಿನ ಸಹಕಾರದ ನಡೆದುಂಡು ಐದು ಅವರ ಅಕಲ ಮಾತರೆಗ್ಲ ಈ ಸ್ಪರ್ಧಾಕೂಟದ ಯಶಸ್ಸಿಗಾದ ಬೆಂದಿನ ಮಾತರೆಗ್ಲ ಅಭಿನಂದನೆ ಪಂಡದು ದುಂಬುಗ್ಲ ಈ
ಕೊಲ್ಲೆಡು ಎಡ್ಡೆ ಮಟ್ಟದ ಸ್ಪರ್ಧಾಕೂಟ ನಡಪ ಒಂದು ಬರಡು ಪರೀಕ್ಷೆಯಿಂದ ಹಾರೈಸೊಂದು ಅವರನ್ನು ಎರಡು ಪಾತ್ರ ಸುಲ್ವಲ್ಲ ಖಂಡಿತವಾಗ್ಲ ಇರ್ನ ಆಶೀರ್ವಾದ ಇತ್ತಿನ ಎಂಕಲು ನನ್ನ ದುಂಬುಗಳ ಇಂಚಿನ ಒಂಜಿ ಸ್ಪರ್ಧಾಕೂಟ ಮಲ್ಪಾರ ಎಂಕ್ಲೆಗೆ ದೇವರ್ನಾಲ ಅಂಚಿನ ಇರ್ನಲ್ಲ ಆಶೀರ್ವಾದ ನಟ್ಟನು ಆ ಪಂದ ಕೇಳಂದು ಇರ್ನ ಅಕೇಳಿದ ಮುಗಿತಲದ ಪಾತ್ರೆಗೆ ತರ ದಕ್ಕಾದ ಸೋಲ್ಮೆಣಿಸನ್ನ May